ದೇಶ ಮತ್ತು ರಾಜ್ಯದಲ್ಲಿ ದುಬಾರಿ ರಾಜಕೀಯ ನಡೆಯುತ್ತಿದೆ. ತೆರಿಗೆ ಹಾಗೂ ಬೆಲೆ ಏರಿಕೆಯನ್ನ ಮಾಡಿ ಜನರ ಮೇಲೆ ಬಿಜೆಪಿ ಸರ್ಕಾರ ಶೋಷಣೆಯನ್ನ ಮಾಡುತ್ತಿದೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದ ಆರ್ಥಿಕ ನೀತಿ ಎಂಬುದೇ ಇಲ್ಲ. ಉತ್ತಮ ನಾಯಕತ್ವದ ಕೊರತೆಯು ಭಾರತದ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣವಾಗಿದೆ. ಏಕಾಏಕಿ ಅಡುಗೆ ಅನಿಲಕ್ಕೆ 25 ರೂಪಾಯಿ ಏರಿಕೆ ಮಾಡಿರುವ ಈ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಎಂದು ಪ್ರಶ್ನಿಸಿದರು. ಜನಸಾಮಾನ್ಯರ ನಾಡಿ ಮಿಡಿತ ಅರಿಯದ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ. ಅಡುಗೆ ಅನಿಲದ ಬೆಲೆ ಏರಿಕೆ ಮಾಡಿರುವುದರಿಂದ ಮುಂದಿನ ದಿನಗಳಲ್ಲಿ ಹೋಟೆಲ್ಗಳಲ್ಲಿಯೂ ಆಹಾರ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ 1 ರಿಂದ 2 ರೂಪಾಯಿ ಹೆಚ್ಚಾದಾಗ ಹೋರಾಟ ಮಾಡ್ತಿದ್ದ ಬಿಜೆಪಿ ಸರ್ಕಾರ ಯಾಕೆ ಇದೀಗ ಮೌನವಾಗಿದೆ ಎಂದು ಪ್ರಶ್ನಿಸಿದರು. ಇನ್ನು ಸಚಿವ ಶ್ರೀರಾಮುಲು ಆಪ್ತ ಸಹಾಯಕನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜನರನ್ನ ವಂಚಿಸುತ್ತಾ ಬರುತ್ತಿದೆ. ಈ ರೀತಿ ವಂಚಿಸುವ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು. ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗ ಜನರನ್ನ ವಂಚಿಸುವುದೇ ಇವರ ಒಂದು ಕೆಲಸ ಆಗಿದೆ. ಇವರಿಗೆ ಸರ್ಕಾರ ನಡೆಸುವುದಕ್ಕೆ ಜನರ ಸಂಪೂರ್ಣ ಬೆಂಬಲವೇ ಇಲ್ಲ ಎಂದರು. ಕೇಂದ್ರದಲ್ಲಿ ದುಬಾರಿ ಸರ್ಕಾರ ನಡೀತಾ ಇದೆ. ಪಾಶ್ ಏನು ಕಡಿಮೆ ಇಲ್ಲ, ಈ ಸರ್ಕಾರದಲ್ಲಿ ಎಲ್ಲ ಜಾಸ್ತಿ ರೇಟ್ ಎಲ್ಲ. ಸೊ ನಮ್ಮ ದೇಶದಲ್ಲಿರುವುದು ಈಗ ಜನಸಾಮಾನ್ಯರ ಪರವಾಗಿರುವಂತಹ ಜನಪರ ಸರ್ಕಾರ ಅಲ್ಲ. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದುಬಾರಿ ಸರ್ಕಾರ ಇವತ್ತು ನಡೀತಾ ಇದೆ. ಜನರ ಮೇಲೆ ಮೇಲಿನ ಟ್ಯಾಕ್ಸ್ ಮತ್ತು ಬೆಲೆ ಏರಿಕೆಯನ್ನು ಮಾಡಿ ಜನರ ಟ್ಯಾಕ್ಸಿನಲ್ಲಿ ಮತ್ತು ಜನರನ್ನು ಶೋಷಣೆ ಮಾಡುವ ಮೂಲಕ ತಮ್ಮ ಸರ್ಕಾರ ನಡೆಸಲಿಕ್ಕೆ ಸರ್ಕಾರ ಇವತ್ತು ತೀರ್ಮಾನ ಮಾಡಿದ ರೀತಿಯಲ್ಲಿದೆ. ಸ್ಪಷ್ಟವಾದ ಆರ್ಥಿಕ ನೀತಿ ಇವತ್ತಿಲ್ಲ, ಅಥವಾ ದೂರದರ್ಶಿತ್ವ ಅಂತ ಕಾಲದಿಂದ ಒಂದು ನಾಯಕತ್ವ ವೈಫಲ್ಯವೇ ಇವತ್ತು ಭಾರತ ದೇಶದ ಜನರನ್ನು ಈ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿಸಿದ್ದಾರೆ. ಏಕಾಏಕಿ 225 ರೂಪಾಯಿಯನ್ನು 25 ರೂಪಾಯಿಯಷ್ಟು ಜಾಸ್ತಿ ಮಾಡೋದಾದರೆ ಅಡುಗೆ ಅನಿಲಗೆ ಬಹುಶಃ ಇವತ್ತು ಈ ದೇಶದ ಜನಸಾಮಾನ್ಯ ಮತ್ತು ಮಹಿಳೆಯರ ಬಗ್ಗೆ ಯಾವ ಕಾಳಜಿ ಇದೆ? ಜನಸಾಮಾನ್ಯರ ನಾಡ ಮಿನಿತವನ್ನು ಅರಿಯದಂತಹ ಒಂದು ಕೇಂದ್ರ ಸರ್ಕಾರ ಇವತ್ತು ಇದೆ ಮತ್ತು ಕರುಣೆ ಇಲ್ಲದಂಥ ಸರ್ಕಾರನ ಹೇಳಲಿಕ್ಕೆ ಇವತ್ತು ಬಯಸ್ತೇವೆ. ಅಡುಗೆ ಅನಿಲವನ್ನು ರೇಟ್ ಜಾಸ್ತಿ ಮಾಡೋ ಮೂಲಕ ಇವತ್ತು ಹೋಟೆಲ್ನಲ್ಲಿ ಸಿಕ್ಕುವಂಥ ಎಲ್ಲ ಪದಾರ್ಥಗಳ ರೇಟು ಕೂಡ ನಾಳೆ ಜಾಸ್ತಿ ಆಗ್ತದೆ. ಈಗಲೇ ಸಾಮಾನ್ಯ ಜನರಿಗೆ ಒಂದು ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಕೂಡ ಇವತ್ತು ರೇಟ್ ಮತ್ತೆ ದುಬಾರಿ ಆಗುವಂಥ ಪರಿಸ್ಥಿತಿ ಆಗ್ತದೆ. ದುಡಿಯೋ ವರ್ಗ, ಶಾಲೆಗೆ ಕಾಲೇಜಿಗೆ ಬರುವವರು, ಇನ್ನಿತರ ಶ್ರಮಿಕ ವರ್ಗ ಮನೆಯಿಂದ ಹೊರಗೆ ಬರುವಾಗ ಇನ್ನೂ ಬಹುಶಃ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯಿಂದ ಬೆಳಿಗ್ಗೆ ಬುತ್ತಿ ತಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಶಾಲಾ ಮಕ್ಕಳಿಗಲ್ಲ, ಕೆಲಸಗಾರರಿಗೆ ಕೂಡ ಶ್ರಮಿಕ ವರ್ಗ ಮತ್ತು ಮಾಧ್ಯಮ ವರ್ಗದವರು ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ ಮನೆಯಿಂದಲೇ ಬುತ್ತಿ ತೆಕ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡುತ್ತಿದ್ದಾರೆ. ಜನಸಾಮಾನ್ಯರ ಮುಗ್ಧತೆ ಮತ್ತು ಮೌನವೇ ಇವತ್ತು ಬಿಜೆಪಿ ಸರ್ಕಾರ ಜನರನ್ನು ದಬ್ಬಾಳಿಕೆ ಮಾಡಲಿಕ್ಕೆ ಪ್ರಮುಖ ಕಾರಣ.